ಒಂದು ದಿನ ಬಬ್ಬುವಿನ ಸಾಕುತಾಯಿ ಮನೆಯ ಮುಂಭಾಗದ ಅಂಗಳದಲ್ಲಿ ಕೆಲವು ಕಾಳುಗಳನ್ನು ಒಣಗಿಸಲು ಬಿಟ್ಟಳು. ಆದರೆ ಅವರ ಮನೆಯಿಂದ ಮತ್ತು ಪಕ್ಕದ ಮನೆಗಳಿಂದ ಕೋಳಿಗಳು ಬಂದು ಕಾಳುಗಳನ್ನು ಕದಿಯುತ್ತಲೇ ಇದ್ದವು. ಪರಿಸ್ಥಿತಿಯಿಂದ ಸಿಟ್ಟಾದ ಸಾಕುತಾಯಿ ಕೋಳಿಗಳ ಮೇಲೆ ಕಣ್ಣಿಟ್ಟು ಅವುಗಳನ್ನು ಓಡಿಸಲು ಬಬ್ಬುವಿಗೆ ಹೇಳಿದಳು. ಕೆಲವು ಸಮಯದ ನಂತರ ತುಂಬಾ ಕೋಳಿ ಕಾಣಿಸಿಕೊಂಡಿತು ಮತ್ತು ಬಬ್ಬು ಅದನ್ನು ನೋಡಿದಾಗ ಅವನು ಅದರ ಮೇಲೆ ಒಂದು ತೆಂಗಿನ ಗರಿಯ ಕಡ್ಡಿಯ ಬಾಣವನ್ನು ಎಸೆದನು ಮತ್ತು ಅದು ಸತ್ತು ಹೋಯಿತು. ಕೆಲವು ಸಮಯದ ನಂತರ ಸಾಕುತಾಯಿ ಹಿಂತಿರುಗಿದಾಗ ಮನೆಯ ಮುಂಭಾಗದ ಅಂಗಳದಲ್ಲಿ ಎಲ್ಲ ಕೋಳಿಗಳು ಸತ್ತಿರುವುದನ್ನು ನೋಡಿ ಅವಳು ನಿರಾಶೆಗೊಂಡಳು. ಕೋಳಿಗಳ ಮೇಲೆ ಅವಲಂಬಿತವಾಗಿದ್ದ ಕಾರಣ ಅವಳು ಅಸಮಾಧಾನಗೊಂಡಳು ಮತ್ತು ಅವುಗಳನ್ನು ಕೊಲ್ಲದಂತೆ ಬಬ್ಬುವಿನಿಂದ ಓಡಿಸಲು ಮಾತ್ರ ಕೇಳಿಕೊಂಡಳು. ಬಬ್ಬು ಅವಳನ್ನು ಸಮಾಧಾನಪಡಿಸಿ ಕೋಳಿಗಳ ಮೇಲೆ ಮತ್ತೊಂದು ಬಾಣವನ್ನು ಎಸೆದನು. ವಿಸ್ಮಯ ಎಂಬಂತೆ ಅವೆಲ್ಲವೂ ಮತ್ತೆ ಜೀವಂತವಾದವು. ಹೀಗಾಗಿ ಅವನಿಗೆ ಕೊರ್ದಬ್ಬು ಎಂಬ ಹೆಸರು ಬಂತು.